ಬೆಳಕಿನ ಹಬ್ಬ ದೀಪಾವಳಿ ಹತ್ತಿರ ಬಂದಿದೆ. ಈ ಬಾರಿ ಕೊರೋನಾ ಮಹಾಮಾರಿಯಿಂದಾಗಿ ದೀಪಾವಳಿ ಹಬ್ಬ ಸರಳವಾಗಿ ನಡೆಯಲಿದೆ. ಸರ್ಕಾರ ಹಸಿರು ಪಟಾಕಿ ಬಳಸಲು ಮಾತ್ರ ಅವಕಾಶ ನೀಡಿದೆ. ಬೆಳಕಿನ ಹಬ್ಬ ದೀಪಾವಳಿ ಬರಲಿದೆ. ಕೊರೋನಾ ಹಿನ್ನೆಲೆಯಲ್ಲಿ ಈ ಬಾರಿ ಸರಳವಾಗಿ ದೀಪಾವಳಿ ಹಬ್ಬ ಆಚರಿಸಲಾಗುತ್ತದೆ. ಮಾರುಕಟ್ಟೆಯಲ್ಲಿ ಹಬ್ಬಕ್ಕೆ ಖರೀದಿ ಈಗಾಗಲೇ ಆರಂಭವಾಗಿದೆ. ಬಣ್ಣ ಬಣ್ಣದ ಆಕಾಶ ಬುಟ್ಟಿಗಳು, ವಿವಿಧ ಆಕೃತಿಯ ಹಣತೆಗಳು ಜನರನ್ನು ಆಕರ್ಷಿಸುತ್ತಿದೆ. ಈ ಬಾರಿ ಕೊರೋನಾ ಕಾರಣದಿಂದಾಗಿ ಹಸಿರು ಪಟಾಕಿ ಬಳಸಲು ಸರ್ಕಾರ ಅನುಮತಿ ನೀಡಿದೆ. ಹೀಗಾಗಿ ಪಟಾಕಿ ವ್ಯಾಪಾರ ಈ ಬಾರಿ ಕಡಿಮೆ ಆಗಲಿದೆ ಎಂಬ ಆತಂಕದಲ್ಲಿ ವ್ಯಾಪಾರಿಗಳು ಇದ್ದಾರೆ. ಪ್ರಥಮವಾಗಿ ಏನಂದರೆ ದೀಪಾವಳಿ ಹಬ್ಬ ಅಂದರೆ ಬೆಳಕಿನ ಹಬ್ಬ. ಅದರಲ್ಲಿ ದೀಪ ಮತ್ತು ಪಟಾಕಿ ಎರಡೂ ತುಂಬ ಮುಖ್ಯವಾದದ್ದು. ಹಾಗೆ ದೀಪಾವಳಿಯಲ್ಲಿ ಪಟಾಕಿ ಇಲ್ಲಾದರೆ ಅದು ನಾವು ಒಂದು ಹಬ್ಬ ಆಚರಿಸಿದಾಗೆ ಅದರದ್ದು ಅನುಭವ ಸಿಗುವುದಿಲ್ಲ, ಮನೋರಂಜನೆಯೂ ಸಿಗುವುದಿಲ್ಲ. ಈ ಸರಿ ಸರ್ಕಾರ ಪಟಾಕಿಯನ್ನು ನಿಷೇಧ ಅಂತ ಒಂದು ವಿಷಯ ಮಾಡಿದ್ದಾರೆ. ಆ್ಯಕ್ಚುಲಿ ಪಟಾಕಿಯನ್ನು ನಿಷೇಧ ಮಾಡಿದಲ್ಲ, ಹಸಿರು ಪಟಾಕಿಯನ್ನು ಮಾತ್ರ ಮಾರಬೇಕು, ಹಸಿರು ಪಟಾಕಿಯನ್ನು ಮಾತ್ರ ಉಪಯೋಗಿಸಬೇಕು ಅಂತ ಒಂದು ಕಡ್ಡಾಯವಾಗಿ ಸರ್ಕಾರ ಅದನ್ನು ಒಂದು ಆಜ್ಞೆಯನ್ನು ಜಾರಿ ಮಾಡಿದ್ದಾರೆ. ಹಸಿರು ಪಟಾಕಿ ಏನಂದರೆ ಒಂದು ಪೊಲ್ಯೂಷನ್ ಕಮ್ಮಿ, ನಮ್ಮ ಕ್ವಾಲಿಟಿಯಲ್ಲಿ ಗೊತ್ತಾಗೋದಿಲ್ಲ, ಅದನ್ನು ಮನೋರಂಜನೆ ಅದರಲ್ಲಿ ಏನು ಕಮ್ಮಿ ಆಗೋದಿಲ್ಲ, ಏನಿಲ್ಲ. ಮುಂಚೆ ಏನು ಅದರಲ್ಲಿ ಸಿಗುವ ಎಂಜಾಯ್ಮೆಂಟ್ ಇಲ್ಲ, ಎಂಟರ್ಟೈನ್ಮೆಂಟ್ ಅದೇ ಕಂಟಿನ್ಯೂ ಆಗ್ತದೆ. ಒಂದು 2 ವರ್ಷ ಮುಂಚೆ ಡೆಲ್ಲಿಯಲ್ಲಿ ಪಟಾಕಿ ಬ್ಯಾನ್, ಅಲ್ಲಿದು ಹವಾಮಾನದ್ದು ಇದರಲ್ಲಿ ಪೊಲ್ಯೂಷನ್ ಜಾಸ್ತಿ ಇದೆ, ಅದಕ್ಕೋಸ್ಕರ ಸುಪ್ರೀಂ ಕೋರ್ಟು ಹಸಿರು ಪಟಾಕಿ ಅಂತ ಒಂದು ಇದು ಮಾಡಬೇಕಂತ ಲಾಂಚ್ ಮಾಡಬೇಕಂತ ಎಕ್ಸ್ಪ್ಲೋಸಿವ್ ಡಿಪಾರ್ಟ್ಮೆಂಟ್ ಅವರಿಗೆ ಹೇಳಿ ಅದರ ನಂತರ ಹಸಿರು ಪಟಾಕಿಗೆ ಪರ್ಮಿಷನ್ನು ಕೊಟ್ಟು 2 ವರ್ಷದಿಂದ ಬರ್ತಾ ಇರೋದು ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಯವ್ರದ್ದು ಎಲ್ಲ ಹಸಿರು ಪಟಾಕಿನೇ ಬರ್ತಾ ಇರೋದು. ನಾವು ಇಲ್ಲಿ ಮಾಯಟ್ರ ಸಂಸ್ಥೆಯಲ್ಲಿ V2 ಪಟಾಕಿ ಬಿಟ್ಟು ಬೇರೆ ಯಾವುದು ಬ್ರ್ಯಾಂಡು ಮಾರ್ತಾ ಇಲ್ಲ. V2 ಬ್ರ್ಯಾಂಡಿನ ಎಲ್ಲ ಪಟಾಕಿಗಳು ಹಸಿರು ಪಟಾಕಿ ಅದೇ ಫಾರ್ಮುಲಾದಲ್ಲಿ ತಯಾರಾಗಿರೋದು. ಸೊ ಹಾಗೆ ನಾವು ಅದರದ್ದು ಜನರಿಗೆ ಗೊತ್ತಾಗಬೇಕಂತೇಳಿ ಹಸಿರು ಪಟಾಕಿ ಗ್ರೀನ್ ಫೈರ್ ವರ್ಕ್ಸ್ ಇದು ಇವನ್ ಲೈಸೆನ್ಸ್ ಸರ್ಟಿಫಿಕೇಟ್ ಸಮೇತ ಇಲ್ಲಿ ನಾವು ಹಾಕಿದ್ದುಂಟು ಇಲ್ಲಿ ಗೋಡೆಯಲ್ಲಿ. ಸೊ ಪಟಾಕಿ ಉರಿಸಿ ದೀಪಾವಳಿ ಆಚರಿಸಿ ಅಂತ ಹೇಳಿ ಈ ದೀಪಾವಳಿ ಶುಭಾಶಯಗಳು ಎಲ್ಲರಿಗೆ. ನಮ್ಮದು ಹಸಿರು ಪಟಾಕಿ ಇರೋದು. ನಾವು 2 ವರ್ಷದಿಂದ ಹಸಿರು ಪಟಾಕಿಯನ್ನು ಮಾರ್ತಾ ಇದ್ದೇವೆ. ಈ ವರ್ಷ ಮಾತ್ರ ಹಸಿರು ಪಟಾಕಿ ತುಂಬ ಜಾಸ್ತಿ ಹೋಗ್ತಾ ಇದೆ, ಒಳ್ಳೆ ಬಿಸ್ನೆಸ್ ಆಗ್ತಾಯಿದೆ ಹಸಿರು ಪಟಾಕಿಯಿಂದ. ಒಳ್ಳೆ ಬಿಸ್ನೆಸ್ ಆಗ್ತಾಯಿದೆ ಹಸಿರು ಪಟಾಕಿಯಿಂದ. 2 ವರ್ಷದಿಂದ ನಾವು ಮಾರ್ತಾ ಇದ್ದೇವೆ. ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ ಕಾರಣ ಎಲ್ಲ ಹಸಿರು ಪಟಾಕಿ ತಗೊಳ್ತಾ ಇದ್ದಾರೆ. ಒಳ್ಳೆ ಬಿಸ್ನೆಸ್ ಆಗ್ತಾಯಿದೆ, ಏನು ಪ್ರಾಬ್ಲಮ್ ಏನೂ ಇಲ್ಲ. ಎಲ್ಲ ಹಸಿರು ಪಟಾಕಿ ಬಂದು ಕೇಳ್ತಾ ಇದ್ದಾರೆ. ಒಳ್ಳೆ ಎಲ್ಲ ಜನ ಹಸಿರು ಪಟಾಕಿಯನ್ನು ತುಂಬ ಮೆಚ್ಚಿದ್ದಾರೆ, ಎಲ್ಲ ಬಂದು ತಗೊಳ್ತಾ ಇದ್ದಾರೆ. ನಾವು ತುಂಬ ಹೊಗೆ ಇರುವುದನ್ನು ಇರಲಿಲ್ಲ, ಎಲ್ಲ ಹಸಿರು ಪಟಾಕಿಯೆಲ್ಲ ವರ್ಷ ಸಾಕನ್ನು ಕರೆಸಿ ಎಲ್ಲ ಹಸಿರು ಪಟಾಕಿಯನ್ನು ಇಟ್ಟಿದ್ದೇವೆ. ಸೊ ಈಗ ಹಸಿರು ಪಟಾಕಿನ ಸ್ವಲ್ಪ ಬಿಸ್ನೆಸ್ ಆಗ್ತಾ ಉಂಟು.
ಏನು ಕೊರೋನಾದಿಂದ ಸ್ವಲ್ಪ ಎಫೆಕ್ಟ್ ಇದೆ ಜನರಿಗೆ, ಆದರೆ ಹೇಳುವ ರೀತಿ ಸ್ವಲ್ಪ ಎಲ್ಲ ಆಗ್ತಾ ಉಂಟು.